ಸೋಮೇಶ್ವರ ಪುರಸಭೆದ ಮುತಾಲಿಕೆಡ್ ಕುಡ್ಲ ದಕ್ಷಿಣ ಕನ್ನಡ ಮಹಿಳಾ ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆದ ಒಟ್ಟು ಸೇರಿಗೆಡ್ 14ನೇ ಹಣಕಾಸು ಯೋಜನೆ ಜಿಲ್ಲಾ ಪಂಚಾಯತ್ ಸಿಎಸ್ಆರ್ ಅನುದಾನ ಬೊಕ್ಕ ಪುರಸಭಾ ನಿಧಿತ 16,80,000 ಅನುದಾನದ ಆಯ್ನ ಕೊಲ್ಯ ಒಂಜಿ ಅಂಗನವಾಡಿ ಕೇಂದ್ರ ಶನಿವಾರ ಕಾಡೆ ಜೋಕ್ಲಿನ ದಿನಾಚರಣೆದಾನಿ ಉದಿಪನಾಡು ಶಾಸಕರು ಶ್ರೀ ಯುಟಿ ಖಾದರ್ ರಿಬ್ಬನ್ ಕತ್ತೆರ್ದು ನಾಮಫಲಕ ಅನಾವರಣ ಮಲ್ತದು ಅಂಗನವಾಡಿ ಕೇಂದ್ರನ ಉದಿಪನ ಮಲ್ತೆರು. ಅವರದು ಬೊಕ್ಕ ಜೋಕ್ಲು ಕೇಕ್ ಕಟ್ ಮಲ್ತಿರು. ಕುಡ್ಲ ಎಂಆರ್ಪಿಎಲ್ ಸಂಸ್ಥೆದ ಸೀನಿಯರ್ ಮ್ಯಾನೇಜರ್ ಶ್ರೀ ನಾಗೇಶ್ ತುಡರ್ ಬೆಳಗಾಯರು. ಈ ಪೊರ್ತು ನಡತಿನ ಲೇಸ್ಟ್ ಪಾಲ್ಪಡ್ದು ಪಾತೆರ್ನ ಶ್ರೀ ಯುಟಿ ಖಾದರ್ ಏರ್ ಇತಿಹಾಸನ ತೆರಿಯನ್ವೇರ ಅಕ್ಲು ಮಾತ್ರ ಇತಿಹಾಸನ ನಿರ್ಮಾಣ ಮಲ್ಪೇರು ಅಂಚಿನ ವ್ಯಕ್ತಿತ್ವ ವಿದ್ಯಾರ್ಥಿಗಳಿಗೆ ಬರಡು ಪಂಡು ತೆರಿಪಾಯರು. ಜವಾಹರ್ಲಾಲ್ ನೆಹರು ಅವರ ಹಸಿರು ಕ್ರಾಂತಿ ಯೋಜನೆ, ಅಲ್ಲಿ ನೀರಾವರಿ, ಅಲ್ಲಿ ಡ್ಯಾಮ್ಗಳು, ಅಲ್ಲಿ ಬಹುಶಃ ಇನ್ನಿತರ ಹಲವಾರು ಯೋಜನೆಗಳನ್ನು ರೂಪಿಸುವ ಮೂಲಕ ಈ ಒಂದು ಬಲಿಷ್ಠವಾದ ಶಕ್ತಿಯು ನಮಗೆ ಸಿಕ್ಕುವಂಥ ವಿಚಾರ ಇವತ್ತು ಆಗಿದೆ. ಈ ದೇಶದಲ್ಲಿ ಇವತ್ತು IBM ಇರಲಿ, IIT ಇರಲಿ, AIMS ಇರಲಿ, ಇಂಥ ಒಂದು ಸಂಸ್ಥೆಯನ್ನು ಅವತ್ತು ಚಾಲನೆ ಕೊಟ್ಟು ಪ್ರಾರಂಭ ಮಾಡಿದ್ದು ಇವತ್ತೆಲ್ಲವೂ ಕೂಡ ದೊಡ್ಡೊಂದು ಈ ದೇಶ ಶಕ್ತಿಯಾಗಿ ಇವತ್ತು ಪರಿವರ್ತನೆ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು. ನಾನೆಲ್ಲ ವಿದ್ಯಾರ್ಥಿ ಯುವಕರಿಗೆ ನಾನು ಹೇಳಿದಿಷ್ಟು ಯುವತಿಯರಿಗೆ, ಯಾರು ಇತಿಹಾಸ ತಿಳ್ಕೊಳ್ತಾನೆ ಅವ್ನು ಮಾತು ಇತಿಹಾಸ ನಿರ್ಮಾಣ ಮಾಡ್ತಾನೆ. ಯಾರು ಈ ದೇಶ ಇತಿಹಾಸ ತಿಳಿಯುವುದಿಲ್ಲ ಅವನು ಇತಿಹಾಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಸೊ ನಿಮ್ಮ ಮಕ್ಕಳು ಬರೀ ಕಲೀಲುವಂತಲ್ಲ, ಬಲಿಷ್ಠ ಉತ್ತಮ ಅಲ್ಲ, ಅವ್ರ ಇತಿಹಾಸ ನಿರ್ಮಾಣ ಮಾಡಿ ಅವರ ಹೆಸರು ಕೂಡ ಚರಿತ್ರೆಯಲ್ಲಿ ಭವಿಷ್ಯದಲ್ಲಿ ಶಾಶ್ವತವಾಗಿ ಬರುವಂಥ ವಿಚಾರ ಆಗಬೇಕಾದ್ರೆ ಈ ದೇಶದ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡು, ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಅವ್ರ ಇತಿಹಾಸ ಸೃಷ್ಟಿಸುವಂಥ ವ್ಯಕ್ತಿತ್ವ ಎಲ್ಲ ವಿದ್ಯಾರ್ಥಿನಿಗೆ ಬರಲಿ ಅಂತೇಳಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ಈ ಒಂದು ಪ್ರದೇಶದ ಬಹುದಿನಗಳ ಬೇಡಿಕೆ ಇವತ್ತಿದೆ. ಖಂಡಿತವಾಗಿ ಈ ಒಂದು ಗ್ರೌಂಡನ್ನು ನಾವು ಮಾದರಿಯಾದ ಒಂದು ಗ್ರೌಂಡು, ಪಾರ್ಕ್, ಎಲ್ಲ ಹಿರಿಯರ ವಾಕಿಂಗ್ ಟ್ರ್ಯಾಕನ್ನು ಮತ್ತು ಸುಸಜ್ಜಿತವಾದ ಒಂದು ಸಿಸ್ಟಮನ್ನು ಈ ಒಂದು ಪ್ರದೇಶದಲ್ಲಿ ಮಾಡಬೇಕಂತ ಬೇಡಿಕೆ ಇದೆ. ಖಂಡಿತವಾಗಿಯೂ ನಿಮ್ಮ ಸ್ಟೇಜ್ ಸಹಿತ ಮತ್ತು ನನ್ನ ಪ್ಲಾನಿಂಗಾಗಿ ನಾನು ಹೇಳಿದ್ದೇನೆ, ಸರ್ವೆ ಮಾಡಿಕೊಂಡು ಫಸ್ಟ್ ಒಂದು ಸುತ್ತಲೂ ವಾಕಿಂಗ್ ಟ್ರ್ಯಾಕ್ ಇಂಟರ್ಲಾಕ್ ಮಾಡಿ, ಗಾರ್ಡನ್ ಮಾಡಿ, ಮಕ್ಕಳಿಗೆ ಆಟ ಮಾಡಿಕೊಂಡು ಹಾಗೂ ಯುವಕರಿಗೆ ಆಟ ಆಡುವಂಥ ಆ ಒಂದೆಲ್ಲ ರೀತಿಯ ಒಂದು ಅತ್ಯುತ್ತಮವಾದ ಮಿನಿ ಸ್ಟೇಡಿಯಂ ಆಗಿ ಪರಿವರ್ತನೆ ಮಾಡಲಿಕ್ಕೆ ನಾನು ಯೋಜನೆ ಹಾಕಿದ್ದೇನೆ. ಸೋಮೇಶ್ವರ ಪುರಸಭೆ ಮಾಜಿ ಅಧ್ಯಕ್ಷರು ಶ್ರೀ ರಾಜೇಶ್ ಉಚ್ಚಲ್ ಪಾತ್ರೊಂದು ನಿರೀಕ್ಷೆಗೂ ಮೀರಿನ ರೀತಿಲು ಈ ಅಂಗನವಾಡಿ ಬಾರಿ ಪೊರ್ಲುಡೆ ಅಚ್ಚುಕಟ್ಟಡ ನಿರ್ಮಾಣ ಆತಡು ಕೈತಲ್ದ ಪುಟಾಣಿ ಚೋಕ್ಲೆನು ಈ ಅಂಗನವಾಡಿಗಲ್ಲಿ ತಂದು ಬರ್ತದ ಆಕ್ಲಿನ ವಿದ್ಯಾರ್ಹತೆಯನ್ನು ನನಲಾದ ಬುಲೆಪಾವನೆಟ್ಟು ಯಶಸ್ವಿ ಆವಡಮಂಡು ತೆರಿಪಾಯಿರು. ಉದ್ಘಾಟನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಇದರ ರೂಪುರೇಷೆ ಹೇಗೆ ಆಗಿದೆ, ಇದರ ಬಗ್ಗೆ ಶಾಸಕರ ಒಲವು ಏನು, ಸಚಿವರ ಒಲವು ಏನು, ಅದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಅನುದಾನ ನೀಡುವಂತ ಆ ಒಂದು 5-6 ಪ್ರಮುಖರು, ಎಲ್ಲ ಕೌನ್ಸಿಲರ್ಗಳು ಇದನ್ನು ಆಲೋಚನೆ ಮಾಡಿ ಆ ಒಂದು ಕಾಂಟ್ರಾಕ್ಟ್ಗೆ ಕೊಟ್ಟಾಗ ಅದರ ಹಿಂದುಗಡೆ ಆ ಒಂದು ಅಂಗನವಾಡಿಯನ್ನ ನಿರಂತರವಾಗಿ ಯಾವ ರೀತಿಯಲ್ಲಿ ಕಟ್ತಾ ಇದ್ದಾರೆ ಅಂತ ನೋಡುವಂತ ನಮ್ಮ ಆತ್ಮೀಯ ಮಿತ್ರ ಶೇಖರ್ ಕನೇರ್ತೋಟ, ಅದೇ ರೀತಿ ಇಲ್ಲಿಯ ಪ್ರಮುಖರು ಈ ಒಂದು ಮಟ್ಟಕ್ಕೆ ಈ ಒಂದು ಅಂಗನವಾಡಿ ಕೇಂದ್ರ ನನ್ನಲ್ಲಿ ಹೇಳಿದ್ರು ಈಗ ಕೂತ್ಕೊಂಡಾಗ, ನಾವು ಈ ಮಟ್ಟಕ್ಕೆ ಅಂಗನವಾಡಿ ಆಗ್ತದೆ ಅಂತೇಳಿ ನಾವು ನೆನೆಸಲಿಲ್ಲ ಅಂತೇಳಿ. ಆದ್ರೂ ಕೂಡ ನಮ್ಗೆ ತುಂಬಾ ಸಂತೋಷವಾಯಿತು. ನಿರೀಕ್ಷೆಗೆ ಮೀರಿ ಒಂದು ಅಚ್ಚುಕಟ್ಟಾದ ಅಂಗನವಾಡಿ ಶಾಲೆ ಕೇಂದ್ರ ಇಲ್ಲಿ ಆಗಿದೆ ಕೊಲ್ಯದಲ್ಲಿ. ಎಲ್ಲರೂ ಇದನ್ನು ಸದುಪಯೋಗ ಮಾಡಬೇಕು. ನಾವು ಎಲ್ಲ ನಮ್ಮ ಆಸುಪಾಸಿನಲ್ಲಿರುವಂತಹ ಚಿಕ್ಕ ಪುಟಾಣಿ ಮಕ್ಕಳನ್ನ ಈ ಕೊಲ್ಯ ಅಂಗನವಾಡಿ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಅವರ ವಿದ್ಯಾರ್ಹತೆಯನ್ನು ಇನ್ನಷ್ಟು ಬೆಳೆಸುವಲ್ಲಿ ಯಶಸ್ವಿ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಪಾತ್ರರಂದು ಏಪ ಕಾರ್ಯತತ್ಪರತೆಗೂ ನಿಶ್ಚಲವಾಯಿನ ಮನಸ್ಸುಂಡ ಆ ಸಂದರ್ಭಡು ಮಾತಾ ಕಾರ್ಯಾಲಯನು ಬೇಗಡೆ ಮಂತು ತೋಜಾವಲಿ ಪನ್ಪಿನೇನು ಇನಿ ಲೋಕಾರ್ಪಣೆ ಆಯ್ನ ಅಂಗನವಾಡಿ ಕೇಂದ್ರ ತೋಜಾದನ್ ಕೊರ್ತುನ್ ಪಂಡದು
ಶ್ರಮಿಸಾಯಿನ ಮಾತ್ರೆಗಳ ಅಭಿನಂದನೆ ಸಂದಾಯರು. 1 ವರ್ಷದ ಅವಧಿಯ ಒಳಗಡೆ ಸಾಧಿಸಿದರೆ ಸಬಲ ನುಂಗ್ಬೋದಂತೇಳಿ ಹಿಂದೆಲ್ಲ ನಾವು ಕೇಳಿದ್ದೇವೆ. ಆದ್ರೆ ನಮಗೆ ಯಾವಾಗ ಕಾರ್ಯತತ್ಪರತೆಗೆ ನಿಶ್ಚಲವಾದಂತಹ ಮನಸ್ಸಿದೆ ಅಂತ ಸಂದರ್ಭದಲ್ಲಿ ಎಲ್ಲ ಕಾರ್ಯಗಳನ್ನ ಬಹಳ ಶೀಘ್ರವಾಗಿ ಮಾಡಿ ತೋರಿಸಬಹುದು ಎಂಬುದನ್ನ ಇವತ್ತು ಲೋಕಾರ್ಪಣೆಗೊಂಡಂತಹ ಈ ಕೊಲ್ಯದ ಅಂಗನವಾಡಿ ನಮಗೆ ತಿಳಿಸಿಕೊಟ್ಟಿದೆ. ಮೊದಲನೇದಾಗಿ ಇದಕ್ಕೆ ಶ್ರಮಿಸಿದಂತ ಎಲ್ಲ ಮಹಾನುಭಾವರಿಗೂ ಕೂಡ ಜಿಲ್ಲೆಯ ಎಲ್ಲ ಜನರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಒಂದು ಕಟ್ಟಡ ಆಗ್ಲಿ ಮನೆ ಆಗ್ಲಿ ಮತ್ತೊಂದು ಕನ್ನಡದಲ್ಲಿ ಮಾತಾಡುವಾಗ ಗಾದೆಗಳನ್ನ ಜೋಡಿಸ್ತಾ ಹೋಗ್ತೇವೆ. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳಿ ಕುಟುಂಬದಲ್ಲಿ ಹೇಳಿದ್ರೆ ಒಂದು ಸಮಾಜಕ್ಕೆ ಅರ್ಪಣೆ ಮಾಡುವಂತ ಯಾವುದೇ ಸನ್ಮಾನ್ಯ ಶಾಸಕರಿದ್ದಾರೆ, ಅವರಿಗೆ ಬಹಳಷ್ಟು ಗೊತ್ತಿದೆ. ಒಂದು ಸಮಾಜಕ್ಕೆ, ಅದು ಕೂಡ ಮಕ್ಕಳಿಗೋಸ್ಕರ ಯಾವುದೇ ಒಂದು ಅಂಗನವಾಡಿಯ ವಿಚಾರದಲ್ಲಿ ಬರುವಾಗ ಇವತ್ತು ಒಂದು ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಯನ್ನು ಮಾಡುವಂತ ಮೊದಲನೆಯ ಘಟ್ಟ ಯಾವುದಂತ ಹೇಳಿದ್ರೆ ಆ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಅಂಗನವಾಡಿ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಎಲ್ಲ ಅಲ್ಲಿ ಕೆಲಸ ಮಾಡುವಂತಹ ನಮ್ಮ ಆತ್ಮೀಯ ಮಿತ್ರರು. ಅಂಗನವಾಡಿಯಲ್ಲಿ ಬಂದಾಗ ಅವರಿಗೆ ಸಿಗುವಂತಹ ಬೇಸಿಕ್ ನಾಲೆಜ್ ಏನಿದೆ ಮುಂದೆ ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ಬಹಳಷ್ಟು ಸಹಕಾರಿಯನ್ನ ಕೊಡ್ತದೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಎಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದಿಸುತ್ತಾ ಮಹಿಳಾ ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆದ ಯೋಜನಾಧಿಕಾರಿ ಶೈಲಾ ಕೆ ಕಾರಗಿ ಕೊಲ್ಯ ಅಂಗನವಾಡಿ ಕೇಂದ್ರದ ಬಗ್ಗೆ ತಿಳಿಪಾಯಿರು. 1997ರಿಂದ 2020 ಫೆಬ್ರವರಿ 25 ತನಕ ಮುಂದುವರಿಕಾ ಶಿಕ್ಷಣ ಕೇಂದ್ರದಲ್ಲಿ ನಡೆಯಿತು. ಫೆಬ್ರವರಿ 26ರಂದು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದರು. ಕೇಂದ್ರಕ್ಕೆ MRPL ಹಾಗೂ ಸೋಮೇಶ್ವರ ಪುರಸಭೆಯ ಅನುದಾನದಿಂದ 2019-20 ಸಾಲಿಗೆ ಹೊಸ ಕಟ್ಟಡ ಈ ದಿನ ನಿರ್ಮಾಣಗೊಂಡಿರುತ್ತೆ. ಈ ಅಂಗನವಾಡಿ ಕೇಂದ್ರಗಳಿಗೆ ಸ್ಥಳೀಯ ದಾನಿಗಳು ಆದಂತಹ 3 ಸ್ತ್ರೀ ಶಕ್ತಿ ಸದಸ್ಯರು, ಮಕ್ಕಳ ಪೋಷಕರು, ಶ್ರೀರಾಮ ಭಜನಾ ಮಂದಿರದ ಪದಾಧಿಕಾರಿಗಳು, ಸದಸ್ಯರು, ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್, ಶ್ರೀರಾಮ ಮಹಿಳಾ ಮಂಡಳದವರು, ಅಂಗನವಾಡಿಯ ಬಾಲ ವಿಕಾಸ ಸಮಿತಿಯವರು ಸಹಾಯ ಸಹಕಾರಗಳನ್ನು ನೀಡಿರುತ್ತಾರೆ. ಕೇಂದ್ರವನ್ನು ನಡೆಸಲು ಸೆಲ್ವಿ ಸೆಬೆಸ್ಟಿಯನ್ ಅವರು 10 ತಿಂಗಳ ಕಾಲ ನಮಗೆ ಸ್ಥಳಾವಕಾಶ ಕೂಡ ಕೊಟ್ಟಿರ್ತಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಕೂಡ ತಲುಪಿಸಿದ್ದೀವಿ. ನಮ್ಮ ಈ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯಾಗಿ ಶ್ರೀಮತಿ ತೇಜಾಕ್ಷಿ ಅವರು 25 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಮತಿ ಪದ್ಮಾವತಿ ಅವರು ಸಹಾಯಕಿಯಾಗಿ 25 ವರ್ಷದಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ 6 ತಿಂಗಳಿಂದ 3 ವರ್ಷದ 30 ಮಕ್ಕಳು ಇದ್ದಾರೆ ಹಾಗೂ 3 ವರ್ಷದಿಂದ 6 ವರ್ಷದ 38 ಮಕ್ಕಳು ಫಲಾನುಭವಿಗಳು ಇರುತ್ತಾರೆ. ಹಾಗೂ ಗರ್ಭಿಣಿಯರು 8 ಜನ, ಬಾಣಂತಿಯರು 10 ಜನ ನಮ್ಮ ದಾಖಲಾತಿಯಲ್ಲಿ ಇರ್ತಾರೆ. ಈ ಕುರಿತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸೀತಾರಾಮ್ ಬಂಗೇರ ಕೊಲ್ಯರಿಗೆ ಮಾನಾದಿಗೆ ಸಂದಾಯರು. ಕೋಟಿಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್ ಗುರ್ಕಾರ್ನ ವಹಿಸುತ್ತಿದ್ದರು. ಮಹಿಳಾ ಬೊಕ್ಕ ಚೋಕ್ಲಿನ ಅಭಿವೃದ್ಧಿ ಇಲಾಖೆದ ಸಹಾಯಕ ಯೋಜನಾಧಿಕಾರಿ ಶ್ರೀ ಹರೀಶ್ ಕೆ, ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಎಸ್, ಇಂಚತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಗೊಳ್ಳದಿದ್ದರು. ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ಸಭೆ ನೆತ್ಕೊಂಡು ಪ್ರಸ್ತಾವನದ ಪಾತ್ರ ಪಂಡಿದರು. ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭೆ ಮೇಲ್ದರ್ಜೆಗೇರಿ 1 ವರ್ಷ 4 ತಿಂಗಳ ಅವಧಿಯಲ್ಲಿ ಪ್ರಪ್ರಥಮ ಕಾರ್ಯಕ್ರಮವನ್ನು, ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಸೋಮೇಶ್ವರ ಪುರಸಭೆಗೆ ಮುಖ್ಯಾಧಿಕಾರಿಯಾಗಿ ನೇಮಕಗೊಂಡಾಗ ಜಿಲ್ಲಾ ಪಂಚಾಯತ್ನ CSR ಫಂಡಲ್ಲಿ 5 ಲಕ್ಷ ಅನುದಾನವನ್ನು ಈ ಕೊಲ್ಯ ಅಂಗನವಾಡಿಗೆ ಮೊದಲೇ ಮಂಜೂರಾತಿಯಾಗಿತ್ತು. ಆಮೇಲೆ ಪುರಸಭಾ ವತಿಯಿಂದ 5 ಲಕ್ಷ ರೂಪಾಯಿಯನ್ನು ನೀವು ಕಾದಿರಿಸಬೇಕು ಅಂತ ಜಿಲ್ಲಾ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿಯ ಅಧಿಕಾರಿಗಳು ನಮ್ಮ ಹತ್ರ ಬಂದು ಕೇಳಿಕೊಂಡಾಗ ನಮ್ಮಲ್ಲಿ ಗ್ರಾಮ ಪಂಚಾಯತ್ನಿಂದ ಆಯ್ಕೆಗೊಂಡ 61 ಜನ ಕೌನ್ಸಿಲರ್ಸ್ ಇದ್ರು. ಇವರೆಲ್ಲರ ಅಭಿಮತದೊಂದಿಗೆ 5 ಲಕ್ಷ ಅನುದಾನವನ್ನು 14ನೇ ಹಣಕಾಸು ಯೋಜನೆಯಲ್ಲಿ ಹಾಗೂ 2,80,000 ಪುರಸಭಾ ನಿಧಿಯಲ್ಲಿ ಒಟ್ಟು 12,80,000 ಸುಸಜ್ಜಿತ ಅಂಗನವಾಡಿ ಕಟ್ಟಡ ನಿಮ್ಮ ಮುಂದೆ ನಿಂತಿದೆ. ಈ ಕಟ್ಟಡ ಇಲ್ಲಿ ಆಗಬೇಕಿದೆ. ಖಂಡಿತವಾಗಿಯೂ ಅದಕ್ಕೆ ಕೇವಲ ಪುರಸಭೆ ಆಗಲಿ ಶಿಶು ಅಭಿವೃದ್ಧಿ ಇಲಾಖೆ ಆಗಲಿ ಕಾರಣಕರ್ತರಲ್ಲ. ಸಿಬ್ಬಂದಿ ಶ್ರೀಮತಿ ರೂಪಾ ಸಭೆ ಸ್ಥಾರಕೆ ಮಲ್ತೇರು.
ಕೋಟೆಕಲ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಶೇಖರ್ ಕಣ್ಣೀರ್ ತೋಟ ಸೊಲ್ಮೆಸಂದಾಯರು.